Welcome to Madhura Kannada Kalyana channel. In today's class, let us see a beautiful story of a milkmaid. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 29, The Milkmaid's Dream. Gauligitya Kanasu. So friends, Gauligiti means milkmaid and Kanasu means dream. Once there lived a milkmaid named Radha in a village. ಒಂದೂರಲ್ಲಿ ರಾಧಾ ಎಂಬ ಹಾಲು ಮಾರುವವಳು ಇದ್ದಳು. ಸೊ ಫ್ರೆಂಡ್ಸ್, ಒಂದೂರಲ್ಲಿ ಮೀನ್ಸ್ ಒಂದು ಪ್ಲಸ್ ಊರು ಪ್ಲಸ್ ಅಲ್ಲಿ. ವಿ ಕ್ಯಾನ್ ಸಿ 3 words combined. It became ಒಂದೂರಲ್ಲಿ. ದಟ್ ಈಸ್ ದೇರ್ ಇನ್ ಎ ವಿಲೇಜ್. ಹಾಲು ಮಾರುವವಳು. ಹಾಲು ಮೀನ್ಸ್ ಮಿಲ್ಕ್, ಮಾರುವವಳು means seller. So friends, we see feminine gender, so we say ಮಾರುವವಳು. Masculine gender means ಮಾರುವವನು. ಇದ್ದಳು. ಇದ್ದಳು means she was there. Who? ರಾಧಾ ಎಂಬೋ ಹಾಲು ಮಾರುವವಳು. ರಾಧಾ ಎಂಬೋ ಹಾಲು ಮಾರುವವಳು means milkmaid named Radha. She was living in a very small house. ಆಕೆ ತುಂಬ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದಳು. ಸೊ ಫ್ರೆಂಡ್ಸ್, ಹಿಯರ್ ವಾಸ ಇಸ್ ದ ರೂಟ್ ವರ್ಡ್. ವಾಸಿಸು ಆರ್ ನೆಲೆಸು ಮೀನ್ಸ್ ಟು ಇನ್ಹ್ಯಾಬಿಟ್ ಆರ್ ಹೌಸಿಂಗ್, ಲಿವ್ ಲೈಕ್ ದಟ್. ವೇರ್ ಚಿಕ್ಕ ಮನೆಯಲ್ಲಿ, ಸ್ಮಾಲ್ ಹೌಸ್. ಚಿಕ್ಕ ಮೀನ್ಸ್ ಸ್ಮಾಲ್, ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ಇನ್ ಎ ಸ್ಮಾಲ್ ಹೌಸ್. ತುಂಬ, ತುಂಬ ಮೀನ್ಸ್ ವೆರಿ, ತುಂಬ ಚಿಕ್ಕ ಮನೆಯಲ್ಲಿ, ಇನ್ ಎ ವೆರಿ ಸ್ಮಾಲ್ ಹೌಸ್. ಎವ್ರಿ ಮಾರ್ನಿಂಗ್ ಶಿ ಯೂಸ್ ಟು ಕ್ಯಾರಿ ಎ ಪಾಟ್ ಆಫ್ ಮಿಲ್ಕ್ ಟು ಸೆಲ್ ಇನ್ ದ ನಿಯರ್ ಬೈ ವಿಲೇಜ್. ಪ್ರತಿದಿನ ಬೆಳಿಗ್ಗೆ ಅವಳೊಂದು ಮಡಿಕೆ ಹಾಲನ್ನು ಹತ್ತಿರದ ಹಳ್ಳಿಗೆ ಹೋಗಿ ಮಾರಾಟ ಮಾಡುತ್ತಿದ್ದಳು. ಸೊ ಫ್ರೆಂಡ್ಸ್, ಹಿಯರ್ ಪ್ರತಿದಿನ, ಪ್ರತಿ ಮೀನ್ಸ್ ಎವ್ರಿ, ದಿನ ಮೀನ್ಸ್ ಡೇ, ಎವ್ರಿ ಡೇ. ಬೆಳಿಗ್ಗೆ, ಬೆಳಿಗ್ಗೆ ಮೀನ್ಸ್ ಮಾರ್ನಿಂಗ್. ಮಾರಾಟ, ಮಾರಾಟ ಮೀನ್ಸ್ ಟು ಸೆಲ್. ಮಾಡುತ್ತಿದ್ದಳು, ಮಾಡು ಮೀನ್ಸ್ ಡೂ, ಮಾಡುತ್ತಿದ್ದಳು ಮೀನ್ಸ್ ಶಿ ವಾಸ್ ಡೂಯಿಂಗ್. ವಾಟ್ ಶಿ ವಾಸ್ ಡೂಯಿಂಗ್? ಮಾರಾಟ ಮಾಡುತ್ತಿದ್ದಳು. ಶಿ ವಾಸ್ ಸೆಲ್ಲಿಂಗ್. ಸೊ ಫ್ರೆಂಡ್ಸ್, ಇಫ್ ಐ ಆಸ್ಕ್ ವಾಟ್ ಶಿ ವಾಸ್ ಸೆಲ್ಲಿಂಗ್, ಒಂದು ಮಡಿಕೆ ಹಾಲನ್ನು, ಎ ಪಾಟ್ ಆಫ್ ಮಿಲ್ಕ್. ಮಡಿಕೆ ಮೀನ್ಸ್ ಪಾಟ್, ಒಂದು ಮಡಿಕೆ ಹಾಲನ್ನು ಮೀನ್ಸ್ ಎ ಪಾಟ್ ಆಫ್ ಮಿಲ್ಕ್. ಹೌ ಶಿ ವಾಸ್ ಸೆಲ್ಲಿಂಗ್? ಹತ್ತಿರದ ಹಳ್ಳಿಗೆ ಹೋಗಿ. ಹತ್ತಿರ ಮೀನ್ಸ್ ನಿಯರ್, ಹಳ್ಳಿ ಮೀನ್ಸ್ ವಿಲೇಜ್, ಹೋಗಿ ಮೀನ್ಸ್ ಗೋ. ಹತ್ತಿರದ ಹಳ್ಳಿಗೆ ಹೋಗಿ ಮೀನ್ಸ್ ಗೋಯಿಂಗ್ ಟು ಎ ನಿಯರ್ ಬೈ ವಿಲೇಜ್. ಒನ್ ಡೇ ಆಸ್ ಶಿ ವಾಸ್ ವಾಕಿಂಗ್, ಶಿ ಸ್ಟಾರ್ಟೆಡ್ ಡೇ ಡ್ರೀಮಿಂಗ್. ಒಂದು ದಿನ ಅವಳು ನಡೆಯುತ್ತಿರುವಾಗ ಹಗಲುಗನಸು ಕಾಣಲು ಪ್ರಾರಂಭಿಸಿದಳು. ಸೊ ಫ್ರೆಂಡ್ಸ್, ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಒಂದು ದಿನ ಮೀನ್ಸ್ ಒನ್ ಡೇ. ಸೊ ಫ್ರೆಂಡ್ಸ್, ಹಿಯರ್ ನಡೆ ಮೀನ್ಸ್ ವಾಕ್. ನಡೆಯುತ್ತಿರು ಮೀನ್ಸ್ ವಾಕಿಂಗ್. ಅವಳು ನಡೆಯುತ್ತಿರುವಾಗ ಮೀನ್ಸ್ ಆಸ್ ಶಿ ವಾಸ್ ವಾಕಿಂಗ್. ಪ್ರಾರಂಭ, ಪ್ರಾರಂಭ ಮೀನ್ಸ್ ಸ್ಟಾರ್ಟ್. ಪ್ರಾರಂಭಿಸಿದಳು ಮೀನ್ಸ್ ಶಿ ಸ್ಟಾರ್ಟೆಡ್. ಹಗಲುಗನಸು, ಹಗಲುಗನಸು ಮೀನ್ಸ್ ಡೇ ಡ್ರೀಮಿಂಗ್. ಹಗಲು ಮೀನ್ಸ್ ಡೇ, ಕನಸು ಮೀನ್ಸ್ ಡ್ರೀಮ್. ಟುಗೆದರ್ ಇಟ್ ಬಿಕಮ್ಸ್ ಹಗಲುಗನಸು. ಕಾಣಲು, ಟು ಸಿ. ವಿತ್ ದ ಮನಿ ಐ ಗೆಟ್ ಫ್ರಮ್ ಸೆಲ್ಲಿಂಗ್ ಮಿಲ್ಕ್ ಐ ಶಾಲ್ ಬೈ ಸಮ್ ಎಗ್ಸ್. ನಾನು ಹಾಲನ್ನು ಮಾರಾಟ ಮಾಡಿ ಗಳಿಸಿದ ಹಣದಿಂದ ಕೆಲವು ಮೊಟ್ಟೆಗಳನ್ನು ಕೊಂಡುಕೊಳ್ಳುತ್ತೇನೆ. ಗಳಿಸಿದ ಹಣ, ಗಳಿಸಿದ ಮೀನ್ಸ್ ಅರ್ನ್ಡ್, ಹಣ ಮನಿ. ಕೊಂಡುಕೋ, ಕೊಂಡುಕೋ ಮೀನ್ಸ್ ಟು ಬೈ. ಕೊಂಡುಕೊಳ್ಳುತ್ತೇನೆ, ಐ ವಿಲ್ ಬೈ. ಮೊಟ್ಟೆ ಮೀನ್ಸ್ ಎಗ್, ಮೊಟ್ಟೆಗಳು ಇಸ್ ಪ್ಲೂರಲ್. ಸೊ ಮೊಟ್ಟೆಗಳು ಮೀನ್ಸ್ ಎಗ್ಸ್. ಸೊ ಫ್ರೆಂಡ್ಸ್, ಆಸ್ ಐ ಟೋಲ್ಡ್, ಕೊಂಡುಕೊಳ್ಳುತ್ತೇನೆ ಮೀನ್ಸ್ ಐ ವಿಲ್ ಬೈ. ಏನನ್ನು? ವಾಟ್? ಕೆಲವು ಮೊಟ್ಟೆಗಳನ್ನು, ಸಮ್ ಎಗ್ಸ್. ಹೌ? ಮಾರಾಟ ಮಾಡಿ, ಬೈ ಸೆಲ್ಲಿಂಗ್.
ಬೈ ಸೆಲ್ಲಿಂಗ್ ವಾಟ್? ಏನನ್ನು? ಹಾಲನ್ನು. ಹಾಲನ್ನು ಮಾರಾಟ ಮಾಡಿ. ಬೈ ಸೆಲ್ಲಿಂಗ್ ಮಿಲ್ಕ್. ಸೂನ್ ದ ಎಗ್ಸ್ ವಿಲ್ ಹ್ಯಾಚ್ ಇಂಟು ಫೈನ್ ಚಿಕನ್ ಆ್ಯಂಡ್ ಗ್ರೋ ಇಂಟು ಹೆನ್ಸ್. ಶೀಘ್ರದಲ್ಲೇ ಮೊಟ್ಟೆಗಳು ಉತ್ತಮವಾದ ಕೋಳಿ ಮರಿಗಳಾಗಿ ಹೊರಬರುತ್ತದೆ. ಸೊ ಫ್ರೆಂಡ್ಸ್, ಶೀಘ್ರ ಮೀನ್ಸ್ ಸೂನ್. ಹೊರಬರುತ್ತದೆ. ಹೊರ ಮೀನ್ಸ್ ಔಟ್. ಬಾ ಮೀನ್ಸ್ ಕಮ್. ಬರುತ್ತಾ ಮೀನ್ಸ್ ವಿಲ್ ಕಮ್. ಬರುತ್ತದೆ ಮೀನ್ಸ್ ಇಟ್ ವಿಲ್ ಕಮ್. ಯಾವುದು? ವಿಚ್ ಒನ್? ಮೊಟ್ಟೆಗಳು. ಹೇಗೆ? ಹೌ? ಉತ್ತಮವಾದ ಕೋಳಿ ಮರಿಗಳಾಗಿ. ಫೈನ್ ಚಿಕನ್. ಇನ್ ಅದರ್ ವರ್ಡ್ಸ್, eggs hatch into fine chicken very soon. With that money I shall buy beautiful ornaments and dresses. ಆ ಹಣದಿಂದ ನಾನು ಸುಂದರವಾದ ಆಭರಣಗಳು ಮತ್ತು ಉಡುಪುಗಳನ್ನು ಖರೀದಿಸುತ್ತೇನೆ. ಆ ಹಣ, ದ್ಯಾಟ್ ಮನಿ. ಆ ಹಣದಿಂದ, ವಿತ್ ದ್ಯಾಟ್ ಮನಿ ಆರ್ ಫ್ರಮ್ ದ್ಯಾಟ್ ಮನಿ. ಖರೀದಿ. ಖರೀದಿ ಮೀನ್ಸ್ ಬೈ. ಖರೀದಿಸುತ್ತೇನೆ. ಐ ಶಾಲ್ ಬೈ. ಏನನ್ನು? ಆಭರಣಗಳು ಮತ್ತು ಉಡುಪುಗಳನ್ನು. ಫ್ರೆಂಡ್ಸ್, ಯು ಕ್ಯಾನ್ ಸಿ ದ ಪ್ಲೂರಲ್ಸ್. ಆಭರಣಗಳು, ಉಡುಪುಗಳು. ಆಭರಣ ಮೀನ್ಸ್ ಆರ್ನಮೆಂಟ್. ಆಭರಣಗಳು, ಆರ್ನಮೆಂಟ್ಸ್. ಉಡುಪು ಮೀನ್ಸ್ ಡ್ರೆಸ್. ಉಡುಪುಗಳು ಮೀನ್ಸ್ ಡ್ರೆಸ್ಸಸ್. ಮತ್ತು ಮೀನ್ಸ್ ಆ್ಯಂಡ್. ಆಭರಣಗಳು ಮತ್ತು ಉಡುಪುಗಳನ್ನು. ಸುಂದರವಾದ ಆಭರಣಗಳು ಮೀನ್ಸ್ ಬ್ಯೂಟಿಫುಲ್ ಆರ್ನಮೆಂಟ್ಸ್. ಐ ವಿಲ್ ಡ್ರೆಸ್ ಅಪ್ ಸೋ ನೈಸ್ಲಿ ಆ್ಯಂಡ್ ಲುಕ್ ವೆರಿ ಚಾರ್ಮಿಂಗ್. ನಾನು ತುಂಬ ಚೆನ್ನಾಗಿ ಅಲಂಕರಿಸಿಕೊಂಡು ಆಕರ್ಷಕವಾಗಿ ಕಾಣಿಸುತ್ತೇನೆ. ಸೊ ಫ್ರೆಂಡ್ಸ್, ನಾನು ಮೀನ್ಸ್ ಐ. ತುಂಬ ಚೆನ್ನಾಗಿ, ವೆರಿ ನೈಸ್ಲಿ. ಅಲಂಕರಿಸಿ ಮೀನ್ಸ್ ಡ್ರೆಸ್ ನೈಸ್ಲಿ, ಡೆಕೋರೇಟ್ ನೈಸ್ಲಿ. ಅಲಂಕರಿಸಿಕೊಂಡು, ಆಫ್ಟರ್ ಡೆಕೋರೇಟಿಂಗ್ ನೈಸ್ಲಿ ಆರ್ ಆಫ್ಟರ್ ಡ್ರೆಸ್ಸಿಂಗ್ ಅಪ್ ನೈಸ್ಲಿ, ಕಾಣಿಸುತ್ತೇನೆ. ಐ ಶಾಲ್ ಲುಕ್. ಹೇಗೆ? ಹೌ? ಆಕರ್ಷಕವಾಗಿ. ಚಾರ್ಮಿಂಗ್ ಆರ್ ಅಟ್ರಾಕ್ಟಿವ್. ಆಕರ್ಷಕವಾಗಿ ಕಾಣಿಸುತ್ತೇನೆ ಮೀನ್ಸ್ ಐ ಶಾಲ್ ಲುಕ್ ವೆರಿ ಚಾರ್ಮಿಂಗ್. ದೆನ್ ಐ ವಿಲ್ ಮೀಟ್ ದ ಪ್ರಿನ್ಸ್ ಆಫ್ ಮೈ ಡ್ರೀಮ್ಸ್. ನಂತರ ನನ್ನ ಕನಸಿನ ರಾಜಕುಮಾರನನ್ನು ಭೇಟಿಯಾಗುತ್ತೇನೆ. ಫ್ರೆಂಡ್ಸ್, ನಂತರ ಮೀನ್ಸ್ ದೆನ್. ನನ್ನ, ಮೈ. ಭೇಟಿ. ಭೇಟಿ ಮೀನ್ಸ್ ಮೀಟ್. ಭೇಟಿಯಾಗುತ್ತೇನೆ ಮೀನ್ಸ್ ಐ ವಿಲ್ ಮೀಟ್. ಯಾರನ್ನು? ಕನಸಿನ ರಾಜಕುಮಾರನನ್ನು. ನನ್ನ ಕನಸಿನ ರಾಜಕುಮಾರನನ್ನು ಮೀನ್ಸ್ ಪ್ರಿನ್ಸ್ ಆಫ್ ಮೈ ಡ್ರೀಮ್ಸ್. ಐ ಶಾಲ್ ಲುಕ್ ಅಟ್ ಹಿಮ್. ನಾನು ಅವನನ್ನು ನೋಡುತ್ತೇನೆ. ಸೊ ಫ್ರೆಂಡ್ಸ್, ಹಿಯರ್ ನೋಡು ಮೀನ್ಸ್ ಸಿ. ನೋಡುತ್ತೇನೆ ಮೀನ್ಸ್ ಐ ಶಾಲ್ ಸಿ ಆರ್ ಐ ಶಾಲ್ ಲುಕ್. ಯಾರನ್ನು? ಅವನನ್ನು. ಐ ಶಾಲ್ ಲುಕ್ ಅಟ್ ಹಿಮ್. ಸಡನ್ಲಿ. ಇದ್ದಕ್ಕಿದ್ದಂತೆ. ಶಿ ಟ್ರಿಪ್ಡ್ ಆ್ಯಂಡ್ ಫೆಲ್ ಡೌನ್. ಅವಳು ಮುಗ್ಗರಿಸಿ ಕೆಳಗೆ ಬಿದ್ದಳು. ಸೊ ಫ್ರೆಂಡ್ಸ್, ಡೌನ್ ಮೀನ್ಸ್ ಕೆಳಗೆ. ಫೆಲ್ ಡೌನ್ ಕೆಳಗೆ ಬಿದ್ದಳು. ಅವಳು ಮೀನ್ಸ್ ಶಿ. ಅವಳು ಮುಗ್ಗರಿಸಿ. ಶಿ ಟ್ರಿಪ್ಡ್. ಸೊ ಫ್ರೆಂಡ್ಸ್, ವಿ ಸಿ ಫೆಮಿನೈನ್ ಜೆಂಡರ್ ಬಿದ್ದಳು. ಬೀಳು ಮೀನ್ಸ್ ಟು ಫಾಲ್. ಬಿದ್ದಳು ಈಸ್ ಪಾಸ್ಟ್ ಟೆನ್ಸ್. ಶಿ ಫೆಲ್ ಡೌನ್. ಹರ್ ಮಿಲ್ಕ್ ಪಾಟ್ ಬ್ರೋಕ್ ಆ್ಯಂಡ್ ಆಲ್ ದ ಮಿಲ್ಕ್ ಸ್ಪಿಲ್ಡ್ ಆನ್ ದ ಗ್ರೌಂಡ್. ಅವಳ ಮಡಿಕೆ ಒಡೆದು ಹಾಲೆಲ್ಲ ನೆಲದ ಮೇಲೆ ಚೆಲ್ಲಿತು. ಸೊ ಫ್ರೆಂಡ್ಸ್, ಹಿಯರ್ ನೆಲ ಮೀನ್ಸ್ ಗ್ರೌಂಡ್. ನೆಲದ ಮೇಲೆ. ಆನ್ ದ ಗ್ರೌಂಡ್. ಚೆಲ್ಲು. ಚೆಲ್ಲು ಮೀನ್ಸ್ ಸ್ಪಿಲ್. ಚೆಲ್ಲಿತು. ಚೆಲ್ಲಿತು ಮೀನ್ಸ್ ಸ್ಪಿಲ್ಡ್. ಚೆಲ್ಲಿತು ಇಟ್ ಈಸ್ ಪಾಸ್ಟ್ ಟೆನ್ಸ್. ಹಾಲೆಲ್ಲ ಚೆಲ್ಲಿತು. ಹಾಲೆಲ್ಲ ಮೀನ್ಸ್ ಆಲ್ ದ ಮಿಲ್ಕ್. ಹಾಲು ಪ್ಲಸ್ ಎಲ್ಲ. ಹಾಲೆಲ್ಲ. ಎಲ್ಲ ಮೀನ್ಸ್ ಆಲ್ ದ ಥಿಂಗ್, ಎವ್ರಿಥಿಂಗ್ ಲೈಕ್ ದಟ್. ಹೌ? ಮಡಿಕೆ ಒಡೆದು. ಮಡಿಕೆ ಮೀನ್ಸ್ ಪಾಟ್. ಒಡೆದು ಮೀನ್ಸ್ ಬ್ರೋಕ್. ಸೊ ಅವಳ ಮಡಿಕೆ ಒಡೆದು. ಹರ್ ಮಿಲ್ಕ್ ಪಾಟ್ ಬ್ರೋಕ್.
ಸೊ ಅವಳ ಮಡಿಕೆ ಒಡೆದು ಹಾಲೆಲ್ಲ ನೆಲದ ಮೇಲೆ ಚೆಲ್ಲಿತು. ಹರ್ ಮಿಲ್ಕ್ ಪಾಟ್ ಬ್ರೋಕ್ ಆ್ಯಂಡ್ ಆಲ್ ದ ಮಿಲ್ಕ್ ಸ್ಪಿಲ್ಡ್ ಆನ್ ದ ಗ್ರೌಂಡ್. ಆಲ್ ಹರ್ ಬ್ರೈಟ್ ಹೋಪ್ಸ್ ಆ್ಯಂಡ್ ಕಲರ್ಫುಲ್ ಡ್ರೀಮ್ಸ್ ಸ್ಪಿಲ್ಡ್ ಜಸ್ಟ್ ಆಸ್ ದ ಪಾಟ್ ಆಫ್ ಮಿಲ್ಕ್. ಅವಳ ಎಲ್ಲ ಪ್ರಕಾಶಮಾನವಾದ ಭರವಸೆಗಳು ಮತ್ತು ವರ್ಣರಂಜಿತ ಕನಸುಗಳು ಹಾಲಿನ ಮಡಿಕೆಯಂತೆ ಚೆಲ್ಲಿದವು. ಸೊ ಫ್ರೆಂಡ್ಸ್, ಹಿಯರ್ ಅವಳ ಎಲ್ಲ, ಆಲ್ ಹರ್, ಪ್ರಕಾಶಮಾನವಾದ ಭರವಸೆಗಳು ಮೀನ್ಸ್ ಪ್ರಕಾಶ ಮೀನ್ಸ್ ಲೈಟ್ ಆರ್ ಬ್ರೈಟ್ ಲೈಕ್ ದಟ್. ಭರವಸೆ ಮೀನ್ಸ್ ಹೋಪ್. ಭರವಸೆಗಳು ಪ್ಲೂರಲ್, ಸೊ ಇಟ್ ಈಸ್ ಹೋಪ್ಸ್. ಮತ್ತು ಆ್ಯಂಡ್ ವರ್ಣರಂಜಿತ ಕನಸುಗಳು. ವರ್ಣರಂಜಿತ ಮೀನ್ಸ್ ಕಲರ್ಫುಲ್, ಕನಸು ಡ್ರೀಮ್, ಕನಸುಗಳು ಮೀನ್ಸ್ ಡ್ರೀಮ್ಸ್. ಚೆಲ್ಲಿದವು ಸ್ಪಿಲ್ಡ್. ಹೌ, ಹಾಲಿನ ಮಡಿಕೆಯಂತೆ, ಜಸ್ಟ್ ಲೈಕ್ ದ ಮಿಲ್ಕ್ ಪಾಟ್. ಹಾಲಿನ ಮಡಿಕೆಯಂತೆ ಚೆಲ್ಲಿದವು. ಫ್ರೆಂಡ್ಸ್, ಯು ಕ್ಯಾನ್ ಸಿ ಇನ್ ದ ಸೆಂಟೆನ್ಸ್ ಮೆನಿ ಪ್ಲೂರಲ್ಸ್ ವಿ ಹ್ಯಾವ್ ಯೂಸ್ಡ್ ಲೈಕ್ ಭರವಸೆಗಳು, ಕನಸುಗಳು. ಸೊ ಚೆಲ್ಲಿದವು, ಚೆಲ್ಲಿದವು ಈಸ್ ಆಲ್ಸೋ ಪ್ಲೂರಲ್ ಫಾರ್ಮ್. ಮಾರಲ್ ಆಫ್ ದ ಸ್ಟೋರಿ, ಡೋಂಟ್ ಕೌಂಟ್ ಯುವರ್ ಚಿಕನ್ಸ್ ಬಿಫೋರ್ ದೇ ಆರ್ ಹ್ಯಾಚ್ಡ್. ಈ ಕಥೆಯ ನೀತಿ, ನಿಮ್ಮ ಕೋಳಿಗಳನ್ನು ಮೊಟ್ಟೆ ಒಡೆಯುವ ಮೊದಲೇ ಎಣಿಸಬೇಡಿ. ನಿಮ್ಮ ಕೋಳಿಗಳನ್ನು ಮೊಟ್ಟೆ ಒಡೆಯುವ ಮೊದಲೇ ಎಣಿಸಬೇಡಿ. ಎಣಿಸು ಮೀನ್ಸ್ ಕೌಂಟ್, ಎಣಿಸಬೇಡಿ ಮೀನ್ಸ್ ಡೋಂಟ್ ಕೌಂಟ್. ನಿಮ್ಮ ಕೋಳಿಗಳನ್ನು ಮೀನ್ಸ್ ಯುವರ್ ಚಿಕನ್ಸ್. ಮೊಟ್ಟೆ ಒಡೆಯುವ ಮೀನ್ಸ್ ಹ್ಯಾಚ್. ಮೊಟ್ಟೆ ಒಡೆಯುವ ಮೊದಲೇ, ಬಿಫೋರ್ ದೇ ಆರ್ ಹ್ಯಾಚ್. ಸೊ ಫ್ರೆಂಡ್ಸ್, ಮೊದಲು ಮೀನ್ಸ್ first, starting like that, but in this context it takes the meaning before they are hatched. So friends, I hope you have enjoyed learning Kannada. Let's learn more new words, sentences and stories in our next videos. Until then, thank you and bye bye.